ಹಾಯ್ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ವೀಕ್ಷಿತಾ ಆ್ಯಂಡ್ ವೆಲ್ಕಮ್ ಟು ದ ಚಾನೆಲ್. ಇವತ್ತು ಮತ್ತೆ ನಿಮ್ಮ ಹುಡುಗಿ ರಂಗೋಲಿ ಹಾಕುವಂಥ ಸೀನನ್ನು ನೋಡ್ತಾ ಇದ್ದೀರಾ. ಯಾಕೆ ಅಂದರೆ ಹಾಲುಕ್ಸುವ ಶಾಸ್ತ್ರಕ್ಕೆ ಏನೆಲ್ಲ ಮಾಡಿದ್ವಿ, ಯಾವ ರೀತಿ ಶುರುವಾಯಿತು, ಹೇಗಿತ್ತು ಈ ಒಂದು ದಿನ, ಇದರ ಜೊತೆಗೆ ನಿಮ್ಮ ಕೆಲವೊಂದು ಕುತೂಹಲದ ಪ್ರಶ್ನೆಗಳಿಗೆ ಉತ್ತರ ಕೊಡುವಂಥ ಸಮಯ. ನಿಮ್ಮ ಕಾಮೆಂಟ್ಸ್ನ ನಾನು ತಪ್ಪದೇ ಓದ್ತೀನಿ. ಸೊ ಆ ಒಂದು ಕಾಮೆಂಟ್ಸ್ಗೆ ಉತ್ತರ ನಿಮಗೆ ಆವತ್ತು ಸಿಗಲಿಲ್ಲ, ಬಟ್ ಇವತ್ತು ಖಂಡಿತವಾಗ್ಲೂ ಸಿಗುತ್ತೆ. ಹಲವಾರು ಪ್ರಶ್ನೆಗಳಿಗೆ ಉತ್ತರ ಕೊಡೋ ಮುಂಚೆ ಇಲ್ಲಿ ಹಾಲುಕ್ಸುವ ಶಾಸ್ತ್ರಕ್ಕೆ ಏನೆಲ್ಲ ರೆಡಿ ಮಾಡಬೇಕು ಅದನ್ನ ಮಾಡ್ಕೋತಾ ಇದೀವಿ ಮನೆಯವರು ಸೇರ್ಕೊಂಡು. ದೇವ್ರು ಅಲಂಕಾರನ ಈ ತರ ಸಿಂಪಲ್ ಆಗಿ ಮಾಡಿದೀವಿ. ಗಣೇಶ ದೇವ್ರು, ಹಾಗೇನೆ ತಿರುಪತಿ ಮತ್ತೆ ಲಕ್ಷ್ಮಿ. ಪೂಜೆ ಮಾಡ್ತಾ ಇರೋದು ಯಾರು? ಅಪ್ಪಾಜಿ. ಅಪ್ಪಾಜಿ ಅಂದರೆ ಯಾರು ಅಂತ ನೀವೆಲ್ಲರೂ ಕೇಳ್ತಾ ಇದ್ರಿ, ಕನ್ಫ್ಯೂಷನ್ ಆಗ್ತಾ ಇದೆ ಅಂತ. ಇವರು ದೀಪು ಅವರ ತಂದೆಯವರು, ನನ್ನ ಫಾದರ್ ಇನ್ ಲಾ. ನಾನು ಪ್ರೀತಿಯಿಂದ ಅಪ್ಪಾಜಿ ಅಂತ ಕರಿತೀನಿ. ಚಾನಲ್ ಗ್ರೋತ್ ಆಗ್ತಾ ಇದ್ದಂಗೆ ಹೊಸ ವ್ಯೂವರ್ಸ್, ಹೊಸ ಸಬ್ಸ್ಕ್ರೈಬರ್ಸ್ ಬರೋದು ಸಹಜ. ಸೊ ಹಾಗಾಗಿ ನಿಮಗೆ ಈ ಒಂದು ಪ್ರಶ್ನೆಗಳು ಕೂಡ ಮೂಡೋದು ಸಹಜ. ಸೊ ಪ್ರಶ್ನೆಗಳನ್ನ ಕೇಳಿದಾಗ ನನಗೆ ಉತ್ತರ ಕೊಡಬೇಕು, ಸೂಕ್ತ ಅನಿಸಿದಾಗ ಖಂಡಿತವಾಗ್ಲೂ ನಿಮಗೆ ಉತ್ತರ ಸಿಗುತ್ತೆ. ಇದನ್ನು ಮೀರಿ ತೀರಾ ಪರ್ಸ್ನಲ್ ಡೀಟೇಲ್ಸ್ ಇದ್ದಾಗ ನಾನು ಯೂಶಲಿ ನನ್ನ ಚಾನಲ್ನಲ್ಲಿ ಶೇರ್ ಮಾಡ್ಕೊಳ್ಳಲ್ಲ. ಎನಿವೇಸ್, ಇಲ್ಲಿ ಪೂಜೆ ನಡೀತಾ ಇದೆ. ಇದರ ಜೊತೆಗೆ ನಿಮ್ಮ ನೆಕ್ಸ್ಟ್ ಪ್ರಶ್ನೆ ಆಗಿತ್ತು, ಮಾಮ ಮಾಮಿ ಅಂದರೆ ಯಾರು ಅಂತ. ಇದರ ಜೊತೆಗೆ ತಾತ ನಮ್ಮ ಜೊತೆಗೆ ಇರ್ತಾರಾ, ಮನೆಯವ್ರ ಜೊತೆ ನಾವಿರ್ತೀವ, ಅಥವಾ ನಾನು ದೀಪು ಸಪ್ರೇಟಾಗಿ ಮನೇಲಿ ಇರ್ತೀವ? ಅಬ್ಬಬ್ಬಾ, ಎಷ್ಟೊಂದು ಪ್ರಶ್ನೆಗಳು ಬಂದಿತ್ತು. ಸೊ ಪೂಜೆ ಅಂತೂ ತುಂಬಾ ಚೆನ್ನಾಗಾಯಿತು. ಈ ದಿನ ಮನ್ಸಿಗೆ ತುಂಬಾ ಖುಷಿ ಕೊಡ್ತು. ಶುಕ್ರವಾರ ದಿನ ಆಗಿತ್ತು ಪೂಜೆ. ಸೊ ಹಾಗಾಗಿ ಮತ್ತಷ್ಟು ಸ್ಪೆಷಲ್ ಕೂಡ ಆಗಿತ್ತು. ಸರಿ, ಈಗ ಮಾಮ ಮಾಮಿ ಅಂದರೆ ಯಾರು? ಮಾಮಿ ಅಂದರೆ ನನ್ನ ಅಪ್ಪಾಜಿ ಅವರ ತಂಗಿ, ಅಂದರೆ ದೀಪು ಅವರ ತಂದೆ ಇದಾರಲ್ಲ, ನನ್ನ ಫಾದರ್ ಇನ್ ಲಾ, ಅವರ ತಂಗಿ, ಹಾಗೆಯೇ ತಂಗಿ ಅವರ ಗಂಡ, ಅಂದರೆ ಮಾಮ ಆಗಬೇಕು ನಮಗೆ. ಇವರು ಮುಂಚೆಯಿಂದನೂ ಕೂಡ ತುಂಬಾ ಸಪೋರ್ಟಿವ್ ಆಗಿ, ತುಂಬಾ ಕ್ಲೋಸ್ ನಿಟ್ಟಿಂದ ಇರೋದ್ರಿಂದ ನಮ್ಮ ಪ್ರತಿಯೊಂದು ಆ್ಯಕ್ಷನ್ಸಲ್ಲಿ ಇವರು ಸದಾ ನಮ್ಮ ಜೊತೆಗೆ ಇದ್ದೇ ಇರ್ತಾರೆ. ಸೊ ಇವರು ತುಂಬಾ ಸ್ಪೆಷಲ್. ನನ್ನ ಹಲವಾರು ವೀಡಿಯೋಸಲ್ಲಿ ನೀವು ಇವ್ರನ್ನ ನೋಡಿರ್ತೀರಾ ಅಲ್ವಾ. ಸಿಂಪಲ್ ಆಗಿ, ಖುಷಿಯಿಂದ, ಪ್ರೀತಿಯಿಂದ ಮನೆಯವರೆಲ್ಲರೂ ಸೇರಿ ಪೂಜೆಯನ್ನು ಮಾಡಿದ್ದಾಯಿತು. ನಿಮ್ಮ ನೆಕ್ಸ್ಟ್ ಪ್ರಶ್ನೆ ಇತ್ತು, ಅತ್ತೆಯವರೆಲ್ಲಿ ನೋಡೋದಕ್ಕೆ ಸಿಗ್ತಾ ಇಲ್ಲ ವಿಡಿಯೋದಲ್ಲಿ ಅಂತ. ಬೇಸಿಕ್ಲಿ ನಾವು ದುಬೈಯಿಂದ ಇಲ್ಲಿಗೆ ಬಂದಿದ್ದ ತಕ್ಷಣವೇ ಅತ್ತೆಯವ್ರಿಗೆ ಇನ್ಫಾರ್ಮ್ ಮಾಡಿದ್ವಿ ನಾವು ಯಾವಾಗ ಬರ್ತಾ ಇದ್ದೀವಿ ಅಂತ. ಅವರು ಕೂಡ ಕುತೂಹಲದಿಂದ ಕಾದು ಲಗೇಜ್ನೆಲ್ಲ ಪ್ಯಾಕ್ ಮಾಡಿ ರೆಡಿ ಆಗಿದ್ರು ಬರಬೇಕು ಅಂತ. ಅನ್ಫಾರ್ಚುನೇಟ್ಲಿ ಅವ್ರ ಅಮ್ಮನಿಗೆ ಹುಷಾರಿಲ್ದಿರುವಂಥ ಕಾರಣಕ್ಕಾಗಿ ಅವರಿಗೆ ಬರೋದಕ್ಕೆ ಆಗಲಿಲ್ಲ. ಐ ಹೋಪ್ ಆದಷ್ಟು ಬೇಗ ಅವ್ರನ್ನ ಮೀಟ್ ಮಾಡ್ತೀವಿ. ಆ್ಯಂಡ್ ಜಸ್ಟ್ ಡೋಂಟ್ ವರಿ, ಎವ್ರಿಥಿಂಗ್ ಇಸ್ ಆಬ್ಸಲ್ಯೂಟ್ಲಿ ಫೈನ್. ಸೊ ಎಲ್ಲರಿಗೂ ಇದೀಗ ಟೀ ಕೊಡ್ತಾ ಇದ್ದೀನಿ. ಟೀ ಇಷ್ಟ ಆದವ್ರಿಗೆ ಟೀ, ಕಾಫಿ ಇಷ್ಟ ಆದವ್ರಿಗೆ ಕಾಫಿ. ಇನ್ನು ಸುಮಾರಷ್ಟು ಜನ ಕೇಳಿರುವಂಥ ಪ್ರಶ್ನೆ, ಮಗಳು ಊರಿಂದ ಬಂದಿದ್ದಾರೆ ಅಂದಮೇಲೆ ಅಮ್ಮ ಎಲ್ಲಿ, ಅಮ್ಮ ಯಾಕೆ ಕಾಣಿಸ್ಕೊಳ್ತಾ ಇಲ್ಲ, ಅಮ್ಮನಿಗೆ ಏನಾಯಿತು, ಹೆಲ್ತ್ ಚೆನ್ನಾಗಿದೆಯಾ, ಯಾಕೆ ನನ್ನ ಅಮ್ಮ ಬಂದಿಲ್ಲ ಅನ್ನೋದು. ಈ ಒಂದು ಪ್ರಶ್ನೆಗೂ ಕೂಡ ಉತ್ತರ ಕೊಡ್ತೀನಿ. ಓ ಮೈ ಗಾಡ್, ನಿಮ್ಮ ಪ್ರೀತಿಗೆ ನಾನು ಏನಂತ ಹೇಳಿ, ಎಲ್ಲರ ಬಗ್ಗೆ ಕನ್ಸರ್ನ್ನ ತೋರಿಸ್ತೀರಾ, ಎಲ್ಲರ ಬಗ್ಗೆ ವಿಚಾರಿಸ್ತೀರಾ. ಅಲ್ಲ, ಇವಾಗ ನೀವು ಹಿರಿಯರಲ್ಲ, ನಿಮಗೆ ಏನ್ ಅನ್ಸುತ್ತೆ ಈ ಮನೆಗೆ ಬಂದ್ಮೇಲೆ, ಹೇಗೆ ಏನು ಅಂತ? ಮಗ ಸೊಸೆಗೆ ಮನೆ ಮನೆ ನಿಮಗೆ ಚೆನ್ನಾಗಿರ್ಬೇಕು, ಖುಷಿಯಿಂದ ಚೆನ್ನಾಗಿರ್ಬೇಕು. ಎಲ್ಲರೂ ಮಾಮನಿಗೆ ಚೆನ್ನಾಗಿರ್ಬೇಕು. ಎಲ್ಲರೂ ಮನೆಗೆ ಯಾವುದೇ ಥರದ ತೊಂದರೆ ತಪ್ಪದೆ ಕಿರಿಕಿರಿ ಆಗಲಾಗೆ ಒಬ್ರಿಗೊಬ್ರು ಹೊಂದ್ಕೊಂಡು ನೀನಾಗಿ ಅಚ್ಚುಕಟ್ಟಾಗಿ ಸಂಸಾರ ನಡೆಸ್ಕೊಂಡು ಹೋಗ್ಬೋದು. ಇವಾಗ ಹೆಂಗ್ ಬಂದಿರ ಹಂಗೆ ಅಚ್ಚುಕಟ್ಟಾಗಿ ಅರ್ಥ ಆಯ್ತಾ? ಕೇಳಿಸ್ಕೊಂಡ್ರ ಎಲ್ಲರೂ? ಖುಷಿನಾ ಈ ಮನೆಗೆ? ಚೆನ್ನಾಗೈತಲ್ಲ? ಚೆನ್ನಾಗಿದೆ. ಹೌದಾ? ಎಲ್ಲರೂ ಬನ್ನಿ ನಮ್ಮ ಮನೆಯಲ್ಲಿ, ಎಲ್ಲರೂ ನಮ್ಮ ಮನೆಗೆ ಬನ್ನಿ ಅಲ್ಲಿ. ಅಲ್ಲಿ ನೋಡ್ತಾರೆ. ಎಲ್ಲರೂ ಮನೆಗೆ ಬನ್ನಿ. ದೀಪು ಸೂಪರ್ ಆಗಿದೆ, ಎಲ್ಲ ಚೆನ್ನಾಗಿದೆ. ಈ ಮನೆ ಹುಡುಕೋದಕ್ಕೆ ತುಂಬಾ ಕಷ್ಟಪಟ್ಟಿದ್ದಾರೆ ಮಾಮ ಅಪ್ಪಾಜಿ. ಅವರಿಬ್ರು ಚೆನ್ನಾಗಿ ಬೈಗಳು ತಿಂದಿದ್ದಾರೆ. ಅದು ಚೆನ್ನಾಗಿಲ್ಲ, ಇದು ಚೆನ್ನಾಗಿಲ್ಲ, ಆ ಮನೆ ಸರಿಯಿಲ್ಲ, ಈ ಮನೆ ಸರಿಯಿಲ್ಲ, ಅಷ್ಟು ಬಾಡಿಗೆ ಇಷ್ಟು ಬಾಡಿಗೆ ಅಂತ ಅಂದ್ರೆ ಬಜೆಟ್ ಅಲ್ಲಿ, ನಮ್ಮ ಬಜೆಟ್ ಅಲ್ಲಿ ಅಲ್ಲದೆ ಬೇರೆ ಮನೆಯಲ್ಲ ಒಂದೊಂದು ಒಂದೊಂದು ಆರಾಮ. ಇಲ್ಲಿ ಈ ಮನೆಯಲ್ಲಿ ಸ್ವಲ್ಪ ಎಲ್ಲ ಚೆನ್ನಾಗಿದೆ.
ಕೂಲ್ ಆಗಿದೆ. ಎಲ್ಲರೂ ಮನೆಗೆ ಚೆನ್ನಾಗಿ ಕ್ಲೀನ್ ಮಾಡ್ಕೊಟ್ಟಿದ್ದಾರಲ್ವ, ಚೆನ್ನಾಗಿದೆ. ಓನರ್ ಅವರು ಏನ್ ಮಾಡ್ಕೊಡ್ಬೇಕಾಗಿದೆ ಅದೆಲ್ಲ ಮಾಡ್ಕೊಟ್ಟಾಯ್ತು. ಫಸ್ಟ್ ಲೆವೆಲ್ ಆಫ್ ಕ್ಲೀನಿಂಗ್ ಆಗಿರ್ಬೋದು, ನಮಗೆ ಇಷ್ಟವಾದಂತ ಕಲರ್ ವೈಟ್ ಕಲರ್ ಅಲ್ಲಿ ಪೇಂಟಿಂಗ್ ಮಾಡಿರ್ಬೋದಾಗಿರ್ಬೋದು, ಸೊ ಅದನ್ನೆಲ್ಲ ಮಾಡ್ಕೊಟ್ಟಿದ್ದಾರೆ. ಸೊ ಇನ್ನ ಇದನ್ನ ಹೇಗೆ ಮೇಂಟೈನ್ ಮಾಡ್ತೀವಿ ಅದು ನಮ್ಮ ಕೈ ಅಷ್ಟೇ. ಹಾಗೆ ಹೊಸ ಮನೆಯಲ್ಲಿ ಬೆಳ್ಳಿ ಲೋಟದಲ್ಲಿ ಇವತ್ತು ಕಾಫಿ ಕುದಿರೋದು. ತಡ ಮಜಾನೇ ಬೇರೆ ಇತ್ತಲ್ಲ. ಪೂಜೆ ಆಗಿದ ತಕ್ಷಣ ಹಸುವಾಗುತ್ತೆ. ತಿಂಡಿಗೆ ಏನು ಬೇಕಿತ್ತು ನಾವು ಮನೆಯಿಂದನೇ ಪ್ಯಾಕ್ ಮಾಡಿ ತಂದಿದ್ವಿ. ಮಾಮಿ ಹಿಂದಿನ ದಿನ ರಾತ್ರಿನೇ ತರಕಾರಿ ಎಲ್ಲ ಕಟ್ ಮಾಡಿದ್ರು. ಈ ದಿನ ಅಂದರೆ ಪೂಜೆ ದಿನ ಬೆಳಿಗ್ಗೆ ಬೇಗ ಎದ್ದು ಮನೆಯವ್ರಿಗೋಸ್ಕರ ತಿಂಡಿನ ರೆಡಿ ಮಾಡಿದರು. ತರಕಾರಿ ಪಲಾವ್, ಇದ್ರ ಜೊತೆಗೆ ಮೊಸರನ್ನ, ಹಾಗೆಯೇ ಕ್ಯೂಕುಂಬರ್ ಸ್ಯಾಲಡ್. ಇಷ್ಟು ವೆರೈಟೀಸ್ನ ಒಬ್ಬರೇ ಮಾಡಿದರು. ಎಲ್ಲರಿಗೋಸ್ಕರ ಪ್ರೀತಿಯಿಂದ ಬೆಳಿಗ್ಗೆ ಅಷ್ಟು ಬೇಗ ಎದ್ದು. ಸೊ ವಿ ಆರ್ ರಿಯಲಿ ಗ್ರೇಟ್ಫುಲ್. ಶಿ ಇಸ್ ಅ ಲವ್ಲಿ ಲೇಡಿ ಇನ್ ದ ಫ್ಯಾಮಿಲಿ ಅಂತಲೇ ಹೇಳ್ಬೋದು. ಸೊ ನನ್ನ ಅಮ್ಮನ ವಿಷಯಕ್ಕೆ ಬರೋದಾದರೆ ಮಮ್ಮಿ ಹೆಲ್ತ್ ವೈಸ್ ತುಂಬಾ ಚೆನ್ನಾಗಿದೆ. ಎವ್ರಿಥಿಂಗ್ ಇಸ್ ಗುಡ್. ಆಬ್ವಿಯಸ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ. ಬಟ್ ಅಮ್ಮ ಆ್ಯಂಡ್ ಪಪ್ಪ ಸದ್ಯಕ್ಕೆ ಇವಾಗ ಅವರ ಪರ್ಸ್ನಲ್ ಕೆಲಸದಲ್ಲಿ ಬ್ಯುಸಿ ಇರೋದ್ರಿಂದ ಸದ್ಯಕ್ಕೆ ಬರೋದಕ್ಕಾಗಲಿಲ್ಲ. ಬಟ್ ಎನಿವೇಸ್ ನಮಗೆ ಮಾಮಿಯವ್ರು ಎಲ್ಲಿದ್ದರು, ಅಪ್ಪಾಜಿ ಇದ್ದಾರೆ, ತಾತ ಇದ್ದಾರೆ, ನಾನು ದೀಪು ಇದ್ದೀವಿ. ಸೊ ಎಲ್ಲರೂ ಸೇರಿಕೊಂಡು ಶಿಫ್ಟಿಂಗ್ ಮಾಡ್ಬೋದು. ಐ ಹೋಪ್ ಆದಷ್ಟು ಬೇಗ ಅಪ್ಪ ಅಮ್ಮನ ಮೀಟ್ ಮಾಡ್ತೀನಿ. ಮೀಟ್ ಮಾಡಿದಾಗ ಖಂಡಿತವಾಗ್ಲೂ ನಿಮಗೆ ತಿಳಿಸ್ತೀನಿ. ಹಾಗೆಯೇ ನಿಮ್ಮ ನೆಕ್ಸ್ಟ್ ಪ್ರಶ್ನೆ ಆಗಿತ್ತು, ಈ ಮನೆಯಲ್ಲಿ ನಾನು ದೀಪು ಮಾತ್ರ ಇರೋದು, ಯಾಕೆ ನಾವು ಫ್ಯಾಮಿಲಿ ಜೊತೆ ಇರಬಾರ್ದು? ಅಫ್ಕೋರ್ಸ್ ನಾವು ಫ್ಯಾಮಿಲಿ ಜೊತೆಗೆ ಇರ್ತೀವಿ. ಸೊ ಇಲ್ಲಿ ಆ್ಯಸ್ ಅ ಫ್ಯಾಮಿಲಿ ನಾವು ಒಟ್ಟಿಗೆ ಇರ್ತೀವಿ. ಮಾಮಿಯವರು ಅವ್ರ ಮನೆಯಲ್ಲಿ ಇರ್ತಾರೆ, ಮಾತ್ನಾಯಕನಹಳ್ಳಿ. ಇಲ್ಲಿ ದೀಪು ಅವರು ಏನು ಹಚ್ತಾ ಇದ್ದಾರೆ ಗೊತ್ತಾ? ಮಾಮ ಅವ್ರ ತವರ ಟೀ ಟ್ರೀ ಆಯಿಲ್ ಫ್ರೀ ಫೇಸ್ ಮಾಯ್ಶ್ಚರೈಸರ್. ದೀಪು ಅವ್ರ ಥರ ನಿಮಗೆ ಫೇಸಲ್ಲಿ ಪಿಂಪಲ್ಸ್ ಆ್ಯಂಡ್ ಆಕ್ನೆಸ್ ಬರುತ್ತೆ ಅಂದರೆ ದಿಸ್ ಈಸ್ ಒನ್ ಆಫ್ ದ ಬೆಸ್ಟ್ ಕ್ರೀಮ್ಸ್. ಆಯಿಲ್ ಫ್ರೀ ಮಾಯ್ಶ್ಚರೈಸರ್ ಇರುವಂಥ ಈ ಒಂದು ಕ್ರೀಮ್ನ ನೀವು ಹಚ್ಚಿದ್ರೆ ಏನಾಗುತ್ತೆ, ನಿಮ್ಮ ಕ್ಲಾಗ್ಡ್ ಪೋರ್ಸ್ನ ಕ್ಲಿಯರ್ ಮಾಡುತ್ತೆ, ಹಾಗೆಯೇ ಬ್ಲೆಮಿಷಸ್ನ ರೆಡ್ಯೂಸ್ ಮಾಡುತ್ತೆ ಆ್ಯಂಡ್ ಇಂಪ್ರೂವ್ಸ್ ದ ಸ್ಕಿನ್ ಅಪಿಯರೆನ್ಸ್. ಇದ್ರ ಜೊತೆಗೆ ನನ್ನ ಥರ ಯಾರಿಗಾದ್ರೂ ಡ್ರೈ ಸ್ಕಿನ್ ಇದ್ದರೆ ನೀವೇನು ಮಾಡಬೇಕು ಅಂದರೆ ಮಾಮ ಅವ್ರ ಥರ ಆಯಿಲ್ ಫ್ರೀ ಫೇಸ್ ಮಾಯ್ಶ್ಚರೈಸರ್ನ ವೈಟಮಿನ್ ಸಿ ರೇಂಜ್ನ ಯೂಸ್ ಮಾಡಬೇಕು. ಇದರಲ್ಲಿ ಗೋತುಕೋಲಾ ಎಕ್ಸ್ಟ್ರಾಕ್ಟ್ ಇದೆ, ವೈಟಮಿನ್ ಇ ಆ್ಯಂಡ್ ಟರ್ಮರಿಕ್ ಎಕ್ಸ್ಟ್ರಾಕ್ಟ್ ಇದೆ. ಇದು ಚೆನ್ನಾಗಿರುವಂಥ ಗ್ಲೋನ ಕೊಡುತ್ತೆ ಆ್ಯಂಡ್ ನ್ಯಾಚುರಲ್ ಆಗಿರುವಂಥ ಲುಕ್ನ ಕೂಡ ಕೊಡುತ್ತೆ. ಆ್ಯಂಟಿ ಏಜಿಂಗ್ ಪ್ರಾಪರ್ಟೀಸ್ ಕೂಡ ಇದೆ ಈ ಒಂದು ಕ್ರೀಮ್ನಲ್ಲಿ. ನನ್ನಂಥ ನಾರ್ಮಲ್ ಟು ಡ್ರೈ ಸ್ಕಿನ್ ಇರೋರಿಗೆ ಈ ಥರದ ಒಂದು ಕ್ರೀಮ್ ಬೆಸ್ಟ್ ಅಂತಲೇ ಹೇಳ್ಬೋದು. ಚೆನ್ನಾಗಿರುವಂಥ ಗ್ಲೋ ಬೇಕು ಅಂದರೆ. ಅಕಸ್ಮಾತ್ ದೀಪು ಅವ್ರ ಥರ ಆಯಿಲಿ ಸ್ಕಿನ್ ಇದ್ದರೆ ಏನು ಮಾಡಬೇಕು, ನೀವು ಟೀ ಟ್ರೀ ಆಯಿಲ್ ಫ್ರೀ ಫೇಸ್ ಮಾಯ್ಶ್ಚರೈಸರ್ನ ಯೂಸ್ ಮಾಡಬೇಕು. ಮಾಮ ಅವ್ರ ಥರ ಈ ಒಂದು ಪ್ರಾಡಕ್ಟ್ಸ್ ನಿಮಗೆ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಹಾಕಿರ್ತೀನಿ, ಮಿಸ್ ಮಾಡದೆ ಚೆಕ್ಔಟ್ ಮಾಡಿ ಆ್ಯಂಡ್ ಯು ಕ್ಯಾನ್ ಯೂಸ್ ಮೈ ಕೂಪನ್ ಕೋಡ್. ಇವರೇ ಒಂದು ಪ್ರಾಡಕ್ಟ್ಸ್ ಪರ್ಪಲ್, ಅಮೆಝಾನ್, ನೈಕಾ, ಫ್ಲಿಪ್ಕಾರ್ಟ್, ಹಾಗೆಯೇ ಮಾಮಾ ಅರ್ತ್ ವೆಬ್ಸೈಟ್ ಆ್ಯಂಡ್ ಆ್ಯಪಲ್ ಕೂಡ ಅವೈಲೇಬಲ್ ಇದೆ. ಪೂಜೆ ಆಯಿತಾ, ಇದೇ ದಿನ ನಾವು ಎಂಟೈರ್ ಮನೆನ ಡೀಪ್ ಕ್ಲೀನಿಂಗ್ ಮಾಡೋದಕ್ಕೆ ಅಂತ ಹೈರ್ ಮಾಡಿದ್ವಿ ಫ್ರಮ್ ವಿಜಯ ಹೋಮ್ ಸರ್ವಿಸಸ್. ರೇಟಿಂಗ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು ಗೂಗಲಲ್ಲಿ. ಸೊ ವಿ ಥಾಟ್ ಬೆಸ್ಟ್ ಟೀಮ್, ಚೆನ್ನಾಗಿ ಕೆಲಸ ಮಾಡ್ಬೋದು ಅಂತ ಇವ್ರನ್ನ ಅಪಾಯಿಂಟ್ ಮಾಡಿದ್ರೆ ಏನಾಯಿತು, ನನ್ನ ಆನೆಸ್ಟ್ ಎಕ್ಸ್ಪೀರಿಯನ್ಸ್ ನಿಮಗೆ ಗೊತ್ತಾಗುತ್ತೆ. ಸೊ ಓವರಾಲ್ ಚಾರ್ಜಸ್ ಬಂದುಬಿಟ್ಟು ಅಪ್ರಾಕ್ಸಿಮೇಟ್ ಆಗಿ 4700 ರೂಪೀಸ್ ಆಗಿತ್ತು. ಇದು 2 BHK ಮನೆ ಆಗಿರೋದ್ರಿಂದ ಇಬ್ಬರು ಬಂದಿದ್ದರು. ಬೆಳಿಗ್ಗೆ 10 ಗಂಟೆಗೆ ಬಂದವರು ರಾತ್ರಿ 8:30, 9 ಗಂಟೆ ತನಕನೂ ಇಲ್ಲೇ ಇದ್ದರು. ತುಂಬಾ ಚೆನ್ನಾಗಿ ಡೀಪ್ ಕ್ಲೀನಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಪ್ರತಿಯೊಂದು ಕಾರ್ನರ್ನ ಕ್ಲೀನ್ ಮಾಡ್ತಾಯಿದ್ರು. ಫ್ಲೋರಿಂಗ್ ಆಗಿರ್ಬೋದು, ಈ ವಾರ್ಡ್ರೋಬ್ಸ್ ಆಗಿರ್ಬೋದು, ಒಳಗಡೆಯಿಂದ ಡಸ್ಟ್ ಕ್ಲೀನಿಂಗ್ ಆಗಿರ್ಬೋದು, ಕ್ಲೀನಿಂಗ್ನ ಯಾವ ರೀತಿ ಮಾಡಬೇಕು, ಪ್ರತಿಯೊಂದು ಕಾರ್ನರ್ನ ಹೇಗೆ ಮಾಡಬೇಕು, ಎಲ್ಲ ಟೆಕ್ನಿಕ್ಸ್ ಇವ್ರಿಗೆ ಗೊತ್ತಿರುತ್ತೆ. ಆಬ್ವಿಯಸ್ಲಿ ಇವ್ರು ಇದೇ ಫೀಲ್ಡಲ್ಲಿ ಇರೋದಲ್ವ. ಆದರೆ ಇಬ್ಬರು ಬೆಳಿಗ್ಗೆಯಿಂದ ಸಂಜೆ ಕ್ಲೀನ್ ಮಾಡ್ತಾ ಇರಬೇಕಾದ್ರೆ ಅವ್ರಿಗೂ ಸುಸ್ತಾಗುತ್ತೆ. ಈ ಟೀಮ್ನವರು 2 ಜನ ಬದಲಿಗೆ 4 ಜನನ ಕಳಿಸ್ತಾ ಇದ್ರೆ ಕೆಲಸನೂ ಬೇಗ ಮುಗಿಯೋದು. ಇದರ ಜೊತೆಗೆ ಅವ್ರಿಗೂ ಸುಸ್ತಾಗ್ತಾ ಇರಲಿಲ್ಲ, ಹಾಗೆಯೇ ಇನ್ನೂ ಚೆನ್ನಾಗಿ ಕ್ಲೀನ್ ಮಾಡ್ತಾನೆ ಇರೋರು ಅಲ್ವಾ. ಸೊ ಹಾಗಾಗಿ ಕೆಲಸದಲ್ಲಿ ಸ್ವಲ್ಪ ಕಾಂಪ್ರಮೈಸ್ ಆಯಿತು. ಸ್ವಲ್ಪ ನಾವು ಕೇರ್ಫುಲ್ಲಾಗಿ ಒಬ್ಸರ್ವ್ ಮಾಡ್ತಾ ನಾವು ಹೇಳ್ತಾ ಇರಬೇಕಾಯಿತು ಇವ್ರಿಗೆ, ಅಲ್ಲಿ ಕ್ಲೀನ್ ಮಾಡಿ, ಇಲ್ಲಿ ಕ್ಲೀನ್ ಮಾಡಿ ಸರಿಯಾಗಿ. ನಾವು ಎಷ್ಟು ಕೇರ್ಫುಲ್ಲಾಗಿ ಎಲ್ಲ ನೋಟಿಸ್ ಮಾಡಿ ಹೇಳ್ತೀವಿ ಅದನ್ನು ಅಷ್ಟೇ ಚೆನ್ನಾಗಿ ಕ್ಲೀನ್ ಮಾಡೋರು. ಸೊ ನೀವು ಈ ಥರ ಯಾರನ್ನಾದರೂ ಅಪಾಯಿಂಟ್ ಮಾಡಿದ್ರೆ ಡೀಪ್ ಕ್ಲೀನಿಂಗ್ ಸರ್ವಿಸ್ಗೆ ಆಲ್ವೇಸ್ ಗಮನಿಸಬೇಕಾಗತ್ತೆ ಅವ್ರು ಯಾವ ರೀತಿ ಮಾಡ್ತಾ ಇದ್ದಾರೆ, ಎಲ್ಲಾದರೂ ಫಿನಿಶಿಂಗ್ ಆಗಲಿಲ್ವಾ ಅದನ್ನು ಅವರಿಗೆ ತಿಳಿಸ್ಬೇಕಾಗತ್ತೆ. ಬಟ್ ಅಫ್ಕೋರ್ಸ್ ಇವರು ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ರು. ಓವರಾಲ್ ಮನೆಗೆ ಬಂದು ನಾನು ನೋಡಿದ್ಮೇಲೆ ನನಗೆ ಡಿಸಪಾಯಿಂಟ್ಮೆಂಟ್ ಅಂತ ಅನಿಸ್ಲಿಲ್ಲ. ಅಫ್ಕೋರ್ಸ್ ಅಲ್ಲಿ ಇಲ್ಲಿ ಚಿಕ್ಕ ಪುಟ್ಟದಂತ ಇತ್ತು, ಬಟ್ ಇಟ್ಸ್ ಓಕೆ, ಅದನ್ನು ನಾವು ಮ್ಯಾನೇಜ್ ಮಾಡಿದ್ವಿ. ಸೊ ಮನೆಗೆ ನೀವು ಹೊಸ ಮನೆಗೆ ಶಿಫ್ಟ್ ಮಾಡ್ತಾ ಇದ್ದೀರಾ ಅಂದಮೇಲೆ ಐ ಥಿಂಕ್ ಈ ಥರದ ಡೀಪ್ ಕ್ಲೀನಿಂಗ್ ಸರ್ವಿಸ್ ಅವ್ರನ್ನ ಹೈರ್ ಮಾಡೋದು ಒಳ್ಳೆಯದು. ಇಲ್ಲಾಂದರೆ ಮನೆಯಲ್ಲೂ ಎಲ್ಲರಿಗೂ ಏನಾದರೂ ಹೆಲ್ತ್ ಪ್ರಾಬ್ಲಮ್ಸ್ ಇರುತ್ತೆ, ಸುಸ್ತಾಗುತ್ತೆ ಬೇಗ, ಆಮೇಲೆ ಟೈಮ್ ಇರಲ್ಲ. ಸೊ ಇಂಥ ಒಂದು ಸಿಚುವೇಷನಲ್ಲಿ ಈ ಥರ ಯಾರನ್ನಾದರೂ ಹೈರ್ ಮಾಡಿದ್ರೆ ಒಂದೇ ದಿನದಲ್ಲಿ ಕೆಲಸನೂ ಆಗುತ್ತೆ.
ಡೀಟೇಲ್ ಆಗಿ ನೀಟಾಗಿ ಕೂಡ ಕೆಲಸ ಆಗಿಬಿಡುತ್ತೆ ಅಲ್ವಾ. ಸೊ ನೋಡಿ ಫ್ಲೋರ್ನ ಯಾವ ರೀತಿ ನೀಟಾಗಿ ಮಾಡ್ತಾ ಇದ್ದಾರೆ ಅಂತೆ. ಇದು ಕೊನೆಯ ಒಂದು ಫ್ಲೋರ್ ಕ್ಲೀನಿಂಗ್ ಆಗಿತ್ತು. ಈ ದಿನ ಇನ್ಫ್ಯಾಕ್ಟ್ ನಾನು ಮನೆಯಲ್ಲಿ ಇರಲಿಲ್ಲ. ದೀಪು ಆ್ಯಂಡ್ ಮಾಮಿ ಅವರು ಇವ್ರನ್ನ ಒಬ್ಸರ್ವ್ ಮಾಡ್ತಾಯಿದ್ರು. ನಾನು ಅಪ್ಪಾಜಿ ಹಾಗೆಯೇ ಮಾಮ ಅವರು ನಮ್ಮ ಹಳೆ ಮನೆ ಹತ್ರ ಹೋಗಿದ್ವಿ. ಯಾಕಂದರೆ ಶಿಫ್ಟಿಂಗ್ ಮಾಡಿಸ್ಬೇಕಾಗಿತ್ತಲ್ಲ, ಮೂವರ್ಸ್ ಆ್ಯಂಡ್ ಪ್ಯಾಕರ್ಸ್ ಜೊತೆಗೆ ನಾವಿರಬೇಕಾಗಿತ್ತು. ಇದರ ಜೊತೆಗೆ ಇದೇ ದಿನ ಒಂದು ಈವೆಂಟ್ ಕೂಡ ಇತ್ತು. ಆ ಈವೆಂಟ್ ಬಗ್ಗೆ ನಿಮಗೆ ಕಮಿಂಗ್ ಬ್ಲಾಗ್ಸಲ್ಲಿ ಖಂಡಿತವಾಗ್ಲೂ ತಿಳಿಸ್ತೀನಿ. ಇಲ್ಲಿ ನೀವು ನೋಡ್ತಾ ಇರುವಂಥ ಕೆಲವೊಂದು ಕ್ಲಿಪ್ಸ್ ಬಂದುಬಿಟ್ಟು ಶಿಫ್ಟಿಂಗ್ ದಿನ ಪ್ಯಾಕರ್ಸ್ ಆ್ಯಂಡ್ ಮೂವರ್ಸ್ ಜೊತೆಗೆ ಯಾವ ರೀತಿ ಆಗಿತ್ತು ಅಂತ. ಡೆಫಿನೆಟ್ ಆಗಿ ಫಸ್ಟ್ ಟೈಮ್ ನಮ್ಮ ಲೈಫ್ನಲ್ಲಿ ಶಿಫ್ಟಿಂಗ್ ಎಕ್ಸ್ಪೀರಿಯನ್ಸ್ ಸ್ಮೂತಾಗಿ ಆಗಿದ್ದೇ ಇಲ್ಲ. ತುಂಬಾ ಹಾಚ್ ಪಾಚ್ ಇತ್ತು. ಅಂದ್ಕೊಂಡಿದ್ದೆ ಒಂದು ಆಗಿದ್ದೆ ಒಂದು, ಸ್ವಲ್ಪ ಕಿರಿಕ್ ಬೇರೆ ನಡೀತು. ಬಟ್ ಎನಿವೇಸ್ ಕೆಲಸ ಅಂತೂ ಮುಗೀತು. ಎಲ್ಲ ನೀಟಾಗಿ ಶಿಫ್ಟಿಂಗ್ ಅಂತೂ ಆಯಿತು. ಆ ಒಂದು ಕೆಲವೊಂದು ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ನಿಮ್ಮ ಜೊತೆ ಹಂಚ್ಕೊಳ್ಳೇಬೇಕು ಮುಂದೆ ಬರೋ ವೀಡಿಯೋಸಲ್ಲಿ. ನೀವಂತೂ ಕಾಯ್ತಾ ಇರಿ, ಮಿಸ್ ಮಾಡಬೇಡಿ. ಈ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಇಷ್ಟು ವರ್ಷ ಶಿಫ್ಟಿಂಗ್ ಮಾಡಿದ್ರಲ್ಲಿ ಈ ಸತಿನೇ ನಮಗೆ ಹೊಸ ಹೊಸ ಅನುಭವಗಳು ಎಲ್ಲ ಆಗಿದೆ. ಅದು ಏನು ಅಂತ ನಿಮಗೂ ತಿಳಿಸ್ತೀನಿ. ಬಟ್ ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟವಾಗಿರುತ್ತೆ. ಅಫ್ಕೋರ್ಸ್ ತುಂಬಾ ಬ್ಯುಸಿ ಆಗಿದ್ದೀವಿ ಇವಾಗ, ಬಿಕಾಸ್ ಶಿಫ್ಟಿಂಗ್, ಇದ್ರ ಜೊತೆಗೆ ಹೊಸ ವಾತಾವರಣಕ್ಕೆ ಅಡ್ಜಸ್ಟ್ ಆಗಬೇಕು. ಹೆಲ್ತ್ ವೈಸ್ ಕೂಡ ಸ್ವಲ್ಪ ಅಪ್ಸ್ ಆ್ಯಂಡ್ ಡೌನ್ಸ್ ಇದೆ. ಬಟ್ ನಿಮ್ಮ ಪ್ರೀತಿ ಸದಾ ಹೀಗೆ ಇರಲಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸೊ ಇದಿಷ್ಟ ಆಗಿತ್ತು ಮನೆ ಹುಡ್ಕೋ ಕೆಲಸದಿಂದ ಹಿಡಿದು ಬ್ಯಾಕ್ ಆ್ಯಂಡ್ ವರ್ಕ್, ಅದ್ರ ಜೊತೆಗೆ ಪೂಜೆ. ಸೊ ಫೈನಲಿ ಹ್ಯಾಪಿ ಆಗಿದ್ದೀವಿ. ಈ ಒಂದು ಹೊಸ ಪ್ಲೇಸಿಗೆ ಬಂದಿದ್ದೀವಿ. ವಿ ಹೋಪ್ ಎಲ್ಲನೂ ಒಳ್ಳೇದಾಗುತ್ತೆ. ಆ್ಯಂಡ್ ಎಲ್ಲರ ವಿಶಸ್ಗೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಏನು ಮಾಡಬೇಕು? ಹಿಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಎಸ್, ಪ್ರೀತಿ ಸದಾ ಹೀಗೆ ಇರಲಿ. ನಿಮ್ಮ ಕನ್ನಡತಿಯನ್ನು ಸದಾ ಪ್ರೋತ್ಸಾಹಿಸಿ. ಲಾಟ್ಸ್ ಆಫ್ ಲವ್. ಬಾಯ್.